ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸರ್ಕಸ್ ಅನ್ನುವ ತುಳು ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಸರ್ಕಸ್ ಸಿನಿಮಾ ತುಳುವರಿಗೆ ಈ ಸಿನಿಮಾದ ಬಗ್ಗೆ ಹೆಚ್ಚಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಈ ಸಿನಿಮಾದ ಟೈಟಲ್ ಯಾವಾಗ ಲಾಂಚ್ ಆಯಿತು ಅವಾಗಿಂದ ಹಿಡಿದು ಈ ಸಿನಿಮಾ ರಿಲೀಸ್ ಆಗುವ ತನಕ ಕೂಡ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ತುಳುವರು ತುದಿಗಾಲಲ್ಲಿ ನಿಂತಿದ್ರು. ಪ್ರಪಂಚದ ಒಂದಿಷ್ಟು ರಾಷ್ಟ್ರಗಳಲ್ಲಿ ಈ ಸಿನಿಮಾದ ಪ್ರೀಮಿಯರ್ ಕೂಡ ನಡೆದಿತ್ತು. ಭರ್ಜರಿಯಾದಂಥ ರೆಸ್ಪಾನ್ಸ್ ಕೂಡ ಈ ಪ್ರೀಮಿಯರ್ಗೆ ಸಿಕ್ಕಿತ್ತು. ಅದು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ತುಳು ಚಿತ್ರರಂಗದ ಎಲ್ಲಾ ದಾಖಲೆಗಳನ್ನ ಪ್ರೀಮಿಯರ್ ಶೋವೇ ಉಡಿಸ್ ಮಾಡಿತ್ತು. ನಿನ್ನೆ ಈ ಸಿನಿಮಾ ರಿಲೀಸ್ ಕೂಡ ಆಗಿದೆ, ಅಂದ್ರೆ 23ನೇ ತಾರೀಕಿನಂದು. ಭರ್ಜರಿಯಾದಂಥ ರೆಸ್ಪಾನ್ಸ್ ಅದು ಯಾವ ಮಟ್ಟಕ್ಕೆ ಅಂತ ಕೇಳಿದ್ರೆ, ಮೊದಲ ದಿನ ಪ್ರಪಂಚದಾದ್ಯಂತ ಈ ಸಿನಿಮಾವನ್ನ ತುಳುವರು ವೀಕ್ಷಣೆ ಮಾಡಿದ್ದು ಬರೋಬ್ಬರಿ 12,500 ಮಂದಿ. ಇಷ್ಟೊಂದು ಮಂದಿ ಮೊದಲ ದಿನ ಯಾವ ತುಳು ಸಿನಿಮಾವನ್ನ ಈ ತನಕ ವೀಕ್ಷಣೆ ಮಾಡಿಲ್ಲ. ಎಲ್ಲಾ ದಾಖಲೆಗಳನ್ನ ಈ ಸಿನಿಮಾ ಉಡಿಸ್ ಮಾಡಿದೆ. ಹೀಗಾಗಿ ರೂಪೇಶ್ ಶೆಟ್ರು ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಶೆಟ್ರು ಏನಂತ ಹೇಳಿದ್ರು ಒಮ್ಮೆ ನೋಡ್ಕೊಂಡ್ ಬರೋಣ. ಬಾರಿ 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 ಖುಷಿ ಬ್ಯಾಗ್ ಬಂಡ ಸರ್ಕಸ್ ಈ ರೇಂಜ್ ಹಿಟ್ಟು ಮಲ್ಪುರ ಎನ್ನದಿದ್ದಾಂಡು ತುಳು ಸಿನಿಮಾ ರಂಗಡೆ ಫಸ್ಟ್ ದಿನದ ದಾಖಲೆ ಆತಂದು 16,000 ಜನ ಫಸ್ಟ್ ದಿನ ಸರ್ಕಸ್ ಅಂತೂತಿರು ವರ್ಲ್ಡ್ ವೈಡ್. ತುಳುತ ಬಿಗ್ಗೆಸ್ಟ್ ಓಪನಿಂಗ್ ಎವರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಒಂದು ಫಸ್ಟ್ ಡೇ ಅಂಡ್ ಇನಿ ಎಲ್ಲದ ಮತ್ತೆ ಬೊಕ್ಕ ಪಾತಿರ್ಗೆ ಅಂಡ್ ನಿಕ್ಲಿಗೆ ಥ್ಯಾಂಕ್ ಯು ಪಂಡ್ರಿಂದ ಈ ವಿಡಿಯೋ ಮಲ್ತೊಂದುಪ್ಪುನು. ಎಸ್, ಕೇಳಿದ್ರಲ್ಲ, ಇದು ರೂಪೇಶ್ ಶೆಟ್ರ ಸಂತೋಷದ ಮನದಾಳದ ಮಾತು. ಇನ್ನು ಈ ಸಿನಿಮಾಗೆ ಭರ್ಜರಿಯಾದಂತ ರೇಟಿಂಗ್ ಕೂಡ ಸಿಕ್ಕಿದೆ, 9.8. ಆದ್ರೆ ಈ ರೇಟಿಂಗ್ ಬಗ್ಗೆ ಅಚ್ಚರಿ ಪಡಬೇಕಾದಂತಹ ಅಗತ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಸಿನಿಮಾದ ಗುಣಮಟ್ಟ ಆಗಿದೆ, ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಅತ್ಯದ್ಭುತವಾಗಿದೆ. ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕಾಗಿ ಚಿತ್ರಮಂದಿರಕ್ಕೆ ಹೋದ್ರೆ ನಗುವಿನ ಕಡಲಲ್ಲೇ ಮುಳುಗಿಸಿ ಎದ್ದೇಳಿಸುವಂತ ಸಿನಿಮಾ ಇದು ಅಂತ ಸಿನಿಮಾವನ್ನ ವೀಕ್ಷಣೆ ಮಾಡಿದಂತಹ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಯಾರು ಕೂಡ ಈ ಸಿನಿಮಾದ ಬಗ್ಗೆ ಒಂದೇ ಒಂದು ನೆಗೆಟಿವ್ ಕಮೆಂಟ್ ಅನ್ನ ಹಾಕಿಲ್ಲ. ಅತ್ಯದ್ಭುತವಾಗಿದೆ, ಸೂಪರ್ ಆಗಿದೆ, ಹಾಗಿದೆ, ಹೀಗಿದೆ ಅಂತೇಳಿ ಒಂದು ಪ್ರಶ್ನೆ ಕೇಳಿದ್ರೆ 1000 ಉತ್ತರ ಕೊಡ್ತಾರೆ. ಅಷ್ಟೊಂದು ಚೆನ್ನಾಗಿದೆ ಅಂತ ಈ ಸಿನಿಮಾ ತುಳುನಾಡಿನ ಎಲ್ಲಾ ಸೆಂಟರ್ಗಳಲ್ಲೂ ಕೂಡ ತೆರೆಗೆ ಅಪ್ಪಳಿಸಿದೆ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಂತೂ ಈ ಸಿನಿಮಾಗೆ ರೆಡ್ ಕಾರ್ಪೆಟ್ ಅನ್ನೇ ಹಾಕಿದ್ದಾರೆ. ಇನ್ನಿವತ್ತು ಶನಿವಾರ ವೀಕೆಂಡ್ ಆಗಿರೋದ್ರಿಂದಾಗಿ ಇವತ್ತು ಕೂಡ ಒಂದು 12,000 ರಿಂದ 13,000 ಮಂದಿ ವೀಕ್ಷಣೆ ಮಾಡುವಂತ ಸಾಧ್ಯತೆ ಇದೆ. ಅದೇ ರೀತಿ ನಾಳೆ ಕೂಡ 12,000 ರಿಂದ 15,000 ಮಂದಿ ವೀಕ್ಷಣೆ ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ 3 ದಿನದಲ್ಲಿ 40,000 ರಿಂದ 50,000 ಮಂದಿ ಸರ್ಕಸ್ ಸಿನಿಮಾವನ್ನ ವೀಕ್ಷಣೆ ಮಾಡೋದು ಖಂಡಿತ. ಕಳೆದ ಬಾರಿ ಗಿರ್ಗಿಡ್ ಸಿನಿಮಾ ಕೇವಲ ಒಂದೇ ಒಂದು ವಾರದಲ್ಲಿ 1.25 ಕೋಟಿ ರೂಪಾಯಿಯನ್ನ ಬಾಚಿಕೊಂಡಿತ್ತು. ಎಲ್ಲ ದಾಖಲೆಯನ್ನ ಸರ್ಕಸ್ ಸಿನಿಮಾ ಮುರಿಯೋದ್ರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ. ನಮಸ್ಕಾರ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.